ಇಂಥ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ಮಂಗಳೂರಿಗೆ ಯಾರೋ ಹೊರಗುನ್ನವರು ಬಂದರೂ ಮಂಗಳೂರಿನಲ್ಲಿ ಇಂಥ ರೆಸ್ಟೋರೆಂಟ್ ಎಲ್ಲಿರುವಂಥ ಕೆಲಸ ಆಗಿರುವಾಗ ಯಾರು ಹೇಳಿದ್ರೆ ಪಾರ್ಕಿಂಗ್ ಬಂದು ಉಟ್ಕೊಂಡಿದ್ರೆ ಪಾರ್ಕಿಂಗ್ನ ವ್ಯವಸ್ಥೆ ನಾವು ಮಾಡ್ಕೊಂಡು ಅವರೇ ಮಾಡಿರ್ತಾರೆ. ನಮ್ಮೊಟ್ಟಿಗೆ ಇಬ್ಬರು ಎಲ್ಲರೂ ಹೇಳಿ ಬಂದಾಗ ಆದರೂ ವಾಟ್ಸಪ್ ಇದ್ದಾರೆ, ಕರ್ನಾಟಕ ಸೊಸೈಟಿ ಮುಖ್ಯಸ್ಥರು ಡಾಕ್ಟರ್ ವಾಟ್ಸಪ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಧನರಾಜ್ ಇದ್ದಾರೆ, ರಾಜೇಶ್ವರ ಮಕ್ಕಳು ಇದ್ದಾರೆ, ಇದ್ದಾರೆ, ತಾಯಿ ಇದ್ದಾರೆ, ಎಲ್ಲ ಹೆಸರು ಅದನ್ನು ಓಡೋದಿದ್ದಾರೆ. ಒಂದು ವ್ಯಾಪಾರ ಮಾಡುವ ಮನುಷ್ಯನಿಗೆ ದೈವ ಬಂದು ಅದಕ್ಕೆ ಮನಸ್ಸಲ್ಲಿ ಹೇಳಬೇಕು. ಲಾಭವಾದರೆ ಅಹಂಕಾರ ಬರುತ್ತೆ, ನಷ್ಟವಾದ ಧೈರ್ಯಗಳಿದೆ. ಜನಸಾಮಾನ್ಯರೊಡನೆ ಉತ್ತಮ ಸಂಬಂಧವನ್ನು ಇರಿಸಿಕೊಂಡು ಬಂದರೆ ಯಾವುದೇ ವ್ಯಾಪಾರ ಅಭಿವೃದ್ಧಿ ಆಗುವುದರಲ್ಲಿ ಸಂದೇಹವಿಲ್ಲ. ಕಸ್ಟಮರ್ ಸಂಘಟನೆ ಕೊಟ್ಟು ಕೇವಲ ಜಾಹೀರಾತನ್ನು ಮಾಡುತ್ತಾರೆ ಅಂದರೆ ಅದನ್ನು ಸಾಧಿಸಿ ತೋರಿಸಿಕೊಳ್ಬೇಕು. ಅಂತಹ ಒಂದು ಕಾರ್ಯವನ್ನು ನನ್ನ ಆತ್ಮರಾದ ರಾಜೇಶ್ವರವರು ಬೇಕಾದಷ್ಟು ವ್ಯಾಪಾರದಲ್ಲಿ ಅನುಭವವಿದೆ. ಅದು ನನಗೆ ಮುಂಬೈಯಲ್ಲಿ ಉದ್ಯಮದಲ್ಲಿ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ವರ್ಷ ದುಡಿದು ಅವರಿಗೆ ಅನುಭವವಿದೆ. ಆದ್ದರಿಂದ ಅವರಿಗೆ ಕಷ್ಟ ಆಗಲಿಕ್ಕಿಲ್ಲ. ದೇವರು ಅವರ ವ್ಯಾಪಾರವು ಬಹಳಷ್ಟು ಬೇಡಿಕೆ ಬರಲಿಕ್ಕೆ ದೇವರು ಉತ್ತಮ ಅಭಿವೃದ್ಧಿ ಮಾಡಲಿ ಅಂತ ಹಾರಿದ್ದೇನೆ. ಆದರೆ ಸ್ಥಾನಾಂತರ ಇದ್ದಾರೆ, ಕರ್ನಾಟಕ ಇಟ್ಟಿದ್ದಾರೆ. ಎಲ್ರಿಗೂ ನಾನು ನಮಸ್ತೆ ಇದ್ದ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ದರ್ಶಕರ ಜೀವನ ಅನುಭವ ತಮ್ಮ ಹಾರೆಯಲ್ಲಿ ನಮ್ಮೊಂದಿಗೆ ಸದಾ ಇರಲಿಕ್ಕೆ ಕೇಳಿಕೊಳ್ಳುತ್ತಾ ಪೂಜ್ಯ ರೆವರೆಂಡ್ ಫಾದರ್ ಥಾಮಸ್ ನಯ್ಯ ಅವರು ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಶುಭಾಶಯಗಳು. ನೂತನವಾಗಿ ಉದ್ಘಾಟನೆಗೊಂಡಂಥ ಸೀ ಫುಡ್ ಇದರ ವಿಶೇಷತೆಯನ್ನು ಕರಾವಳಿಯ ಎಲ್ಲ ಜನರು ಸಹ ಬಹಳ ಅಚ್ಚುಮೆಚ್ಚಿನಿಂದ ಆಸ್ವಾದಿಸಿದ ಒಂದು ಫುಡ್ ಆಗಿರುತ್ತದೆ. ಅದರಿಂದ ಈ ಸಂದರ್ಭದಲ್ಲಿ ಅದರ ಮೇಲ್ವಿಚಾರಕರು ಅದೇ ರೀತಿ ಎಲ್ಲ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಪ್ರತಿಯೊಬ್ಬೊಬ್ಬರಿಗೆ ಸಹ ನಾನು ಸಂದರ್ಭದಲ್ಲಿ ಶುಭಾಶಯ ಕೊಡ್ತೇನೆ. ಮುಖ್ಯವಾಗಿ ನಮಗೆ ಬೇಕಾದಂತಹ ಶುಚಿ ಮತ್ತು ರುಚಿಯಾದ ಆಹಾರ. ಅದರಿಂದ ಅದನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಒದಗಿಸಿಕೊಳ್ಳುವ ಮೂಲಕ ಆದಷ್ಟು ಜನರೆಲ್ಲರಿಂದ ಪ್ರಶಂಸೆಗೆ ಒಳಪಟ್ಟು ನಾನು ಈ ಸಂದರ್ಭದಲ್ಲಿ ದೇವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಈ ಒಂದು ವಿಶೇಷ ಪೂಜೆಯಲ್ಲಿ ಅದು ಆಶೀರ್ವಾದದಲ್ಲಿ ಮುಂದುವರಿಕೆಯಿಂದಾಗಿ ಹಾರೈಸಿ ನಾನು ಮುಗಿಸ್ತೇನೆ. ರಾಬಿನ್ಸನ್ ಅಯ್ಯನವರು ನಮಗೆ ಬೇಕಾದವರು. ಅದರಲ್ಲಿ ಅವರ ಬಿಲ್ಡಿಂಗ್ನಲ್ಲೇ 49 ವರ್ಷದಲ್ಲಿ ನಾನು ವ್ಯಾಪಾರ ಮಾಡ್ತಾ ಇದ್ದೆ. ಅದು ಅಲ್ಲದೆ ನೀರಜ್ ಶೆಟ್ಟಿ ಅವರು ಅವರ ಎಲ್ಲರೂ ಪರಿಚಯ ಇದೆ. ಎಲ್ಲರೂ ನಮ್ಮ ಬೇಕಾದ ಮಾತ್ರ ಭಾಳ ಕಡಿಮೆ. ಅವರ ಸಂಬಂಧಿಕರೆಲ್ಲ ನಮಗೆ ಬೇಕಾದವರು. ಅದರಿಂದ ಹೆಸರು ಹೇಳಲಿಕ್ಕಾಗಲಿಲ್ಲ. ನಮ್ಮ ಜನರಿಗೆ ರೆಸ್ಟೋರೆಂಟ್ ಇನ್ನೊಂದು ಕೀಟಕ್ಕೆ ಅಂತ ಎನಿಸ್ತೇನೆ ನಾನು. ನಾವಿವರು ಜೀನು ಊಟದ ಪ್ರಿಯರು. ಇಲ್ಲಿಯ ಜನರಿಗೆ ಹೊರದಿಂದ ನಮ್ಮ ಜನರಿಗೆ ಈ ಸ್ಥಳ ಅವರ ಹಸಿವನ್ನು ನಡೆಸುವುದು ಮಾತ್ರ ರುಚಿಗೆ ಅವರ ರುಚಿಯನ್ನು ಅವರು ಆವರಿಸುವ ಹಾಗೆ ಇಲ್ಲಿಯ ರೆಸ್ಟೋರೆಂಟ್ ಅವರಿಗೆ ಸೇವೆ ಕೊಡುವುದನ್ನು ಎಣಿಸ್ತೇನೆ. ಮತ್ತು ಈ ದಿಸೆಯಲ್ಲಿ ಈ ರೆಸ್ಟೋರೆಂಟನ್ನು ಇವರು ಆಶ್ರಯಿಸಿ ಇವರೆಲ್ಲ ವ್ಯವಹಾರದಲ್ಲಿ ನಡೆಸಲಿ ಹಾರೈಸಿ ಯುವ ನಾಯಕ ನವೀನ್ ಈಶ್ವರ ಸರಿಗಳಿಗೆ ವಯಸ್ಸಾಗುವುದಿಲ್ಲ ಅಂತ. ಇದನ್ನು ಮಾತಾಡಬೇಕಾಗಿ
ಫ್ಯಾಮಿಲಿ ಫೆಸ್ಟಲ್ನ ಈ ಶುಭ ಸಮಾರಂಭಕ್ಕೆ ಆಗಮಿಸಿದಂತಹ ನನ್ನ ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರು, ಶ್ರೀ ದೇವಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸದಾನಂದ ಶೆಟ್ಟಿ ಅವರೇ, ಡಾಕ್ಟರ್ ವಾಟ್ಸನ್ ಅವರೇ, ರಾಬಿನ್ಸನ್ ಅವರೇ, ಇಲ್ಲಿದ್ದಂತಹ ಎಲ್ಲ ಹಿರಿಯರೇ, ನನ್ನ ಆತ್ಮೀಯರಾಗಿರ್ತಕ್ಕಂಥ ಧನರಾಜ್ ಕೂಡ ಅವರು ಕೂಡ ಇದ್ದಾರೆ. ಎಲ್ಲರಿಗೆ ವಂದಿಸುತ್ತಾ, ಇವತ್ತು ನನ್ನ ವಾರ್ಡ್ನಲ್ಲಿ ಒಂದು ಮೀನಿನ ಒಂದು ಹೋಟೆಲ್ ಆಗಿರುವುದು ನನಗೆ ತುಂಬ ಸಂತೋಷ ಆಗುತ್ತೆ. ರಾಜೇಶ್ ಅವರ ಪರಿಚಯ ನಡೆಸಿದ 40 ವರ್ಷಗಳ ಪರಿಚಯ, ಅವರ ಕುಟುಂಬ ಎಲ್ಲರೂ ನನ್ನ ಪರಿಚಯದವರು. ನಾವು ಚಿಕ್ಕದಿಂದ ಒಟ್ಟಿಗೆ ಇದ್ದವರೆಲ್ಲ, ಅವರ ಅಣ್ಣ ತಮ್ಮಂದಿರು, ತಾಯಿ ತಂದೆ ಎಲ್ಲ. ಖಂಡಿತವಾಗಿ ಅವರಿಗೆ ಹೆಚ್ಚು ಅನುಭವ ಕೂಡ ಇದೆ. ತುಂಬ ಕಷ್ಟ ಜೀವನದಿಂದ ಅವರು ಈ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಖಂಡಿತವಾಗಿ ದೇವರವರಿಗೆ ಆಶೀರ್ವಾದವನ್ನು ಕೂಡ ಕರುಣಿಸಲಿ ನಾನು ಈ ಮೂಲಕ ಹಾರೈಸುತ್ತೇನೆ. ಬಲ್ಮಠ ಪರಿಸರದಲ್ಲಿ ಹೆಚ್ಚಾಗಿ ಜನಸಂದಣಿರುವಂತಹ ಈ ಜಾಗ, ನನ್ನ ವಾರ್ಡ್ ಕೂಡ ಬೆಂಗಳೂರು ವಾರ್ಡ್ ಅಂತ ಹೇಳಿದ್ರೆ ಒಂದು ಹೆಮ್ಮೆಯ ವಿಚಾರ. ಯಾಕಂದ್ರೆ ಹೆಚ್ಚಾಗಿ ಟ್ಯೂರಿಸ್ಟ್ ಮಂದನಹಳ್ಳಿ, ಬಲ್ಮಠ ಎಲ್ಲ ಟ್ಯೂರಿಸ್ಟ್ ಬರುವಂತಹ ಜಾಗ. ತಮ್ಮ ಈ ಸೇವೆಯಲ್ಲಿ ಜನರಿಗೆ ಒಂದು ಉತ್ತಮ ಆಹಾರವನ್ನು ತಾವು ನೀಡುತ್ತೀರಿ ಅಂತ ನಂಬಿರುತ್ತೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತಾವು ಮುಂದೆ ಎತ್ತರಕ್ಕೆ ಒಂದು ಒಳ್ಳೆ 3 ಸ್ಟಾರ್ ಹೋಟೆಲ್ ಕೂಡ ಆರಂಭಿಸಲಿ ಎಂದು ದೇವರು ನಿಮಗೆ ಆಶೀರ್ವಾದಿಸಲಿ ಅಂತ ಹಾರೈಸ್ತಾ ಇದ್ದಾರೆ. ಪ್ರಾದೇಶಿಕ ನನ್ನೆರಡು ಮಾತನ್ನು ಮುಗಿಸಲಿ. ಇಷ್ಟು ಶುಚಿತ್ವವನ್ನು ಕಾಪಾಡಿಕೊಂಡು 50 ರೂಪಾಯಿ ಹೋಗಿ ಆಗ್ತದ ಅಂತ ಕೇಳಿದ್ರು. ನಾವೆಲ್ಲರೂ ಒಂದ್ಸಾರಿ ಚಪ್ಪಲ್ ಕಟ್ಟಿ ಇದೇ ರೀತಿ ಕುಟುಂಬ ಸಮೇತರಾಗಿ ಸಾಯಂಕಾಲ ಆಗಮಿಸ್ತೀನಿ. ನಮ್ಮ ಆಯ್ಕೆಯ ಜ್ಯೂಸ್, ಚಾಟ್ಸ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಹಾಗೂ ಮಂಗಳೂರು ಶೈಲಿಯ ವಿವಿಧ ಖಾದ್ಯಗಳಲ್ಲಿ ಲಭಿಸುತ್ತಿದೆ. ಎಲ್ಲರೂ ಆಗಮಿಸಬೇಕು. ಎಲ್ಲರೂ ಒಬ್ಬ ಬಿಸಿನೆಸ್ ಮ್ಯಾನ್ ಬೆನ್ನೆಲುಬು ಪ್ರೋತ್ಸಾಹಿಸುವುದಕ್ಕೆ ಮಾಡ್ತೇವೆ. ಅದೇ ರೀತಿ ಮುಖ್ಯವಾಗಿ ನಮಗೆ ಸಹಕರಿಸಿದರು ಈ ಕಟ್ಟಡದ ಮಾಲೀಕರಾದಂಥ ಡಾಕ್ಟರ್ ಕಿರಣ್ ಶೆಟ್ಟಿ ಅವರು. ಸರ್ ಮಾತಾಡಬೇಕು. ನಮಸ್ಕಾರ. ಆಗಮಿಸಿರ್ತಕ್ಕಂಥ ಅತಿಥಿಗಳೇ ಹಾಗೂ ಇರತಕ್ಕಂಥ ಮಾಧ್ಯಮದವರೇ ಹಾಗೂ ಆಹ್ವಾನಿತರೇ, ರಾಜೇಶ್ ಅವರು ಒಂದು 3 ತಿಂಗಳ ಹಿಂದೆ ಬಂದು ಈ ಒಂದು ಊಟದ ವ್ಯವಸ್ಥೆಯನ್ನು ಒಂದು ಹೋಟೆಲ್ನ ಮಾಡ್ತೀವಿ ಅಂತ ಹೇಳಿದಾಗ, ಕಾರ್ಪೊರೇಟ್ ಅವರು ಹೇಳಿದಾಗ ನಮಗೆ ಸಹ ತುಂಬ ಖುಷಿಯಾಯಿತು. ಈ ಒಂದು ಜಾಗದಲ್ಲಿ ಒಂದು ಒಳ್ಳೆಯ ಬಿಸ್ನೆಸ್ ಆಗ್ತದೆ ಅಥವಾ ಒಳ್ಳೆಯ ಒಂದು ಹೋಟೆಲ್ ಆಗ್ತದೆ ಅಂತೇಳಿ ನನಗೂ ಸಹ ಫಿಶ್ ಅಂದರೆ ತುಂಬ ಇಷ್ಟನೇ. ಅದಕ್ಕೋಸ್ಕರ ನಾನು ಸಹ ಇದೊಂದು ಪ್ರೋತ್ಸಾಹ ಕೊಡಬೇಕಂತೇಳಿ ಈ ಒಂದು ಕ್ರಮವನ್ನು ತೆಗೆದುಕೊಂಡೆ. ಅದರಂತೆ ಬರೀ ಮಂಗಳೂರಿನ ಜನತೆಗಲ್ಲ, ನಮ್ಮ ಊರಿಗೆ ಬರತಕ್ಕಂಥ, ನಮ್ಮ ರಾಜ್ಯದ ಅಥವಾ ಹೊರ ರಾಜ್ಯಗಳಿಂದ ಬರತಕ್ಕಂಥ ವಿಸಿಟರ್ಸ್ ಆಗಲಿ ಅಥವಾ ಸ್ಟೂಡೆಂಟ್ ಕಮ್ಯುನಿಟಿ ವಿದ್ಯಾರ್ಥಿಗಳಾಗಲಿ ಬಂದವರಿಗೂ ಸಹ ಯಾವಾಗಲೂ ಹೊರಗೆ ಹೋದವರು ನೆನಪಿಸ್ಕೊಳ್ಳೋದು ಒಂದೇ, ಮ್ಯಾಂಗ್ಳೂರಿನ ಫಿಶ್ ಅಂತೇಳಿ. ಫಿಶ್ದು ಫ್ರೇಗ್ರೆನ್ಸು, ಫಿಶ್ ಫುಡ್ಡಿದು ಟೇಸ್ಟ್ ಅಂತ. ಸೊ ಹೋಪ್ಫುಲಿ ಇವರ ಒಂದು ಈ ಒಂದು ಹೊಸ ವೆಂಚರ್ ಏನಿದೆ, ಇದರಿಂದ ಮಂಗಳೂರಿನ ಹೆಸರು ಫಿಶ್ಶಿಗೆ ಇನ್ನೂ ಹೆಚ್ಚು ಬೆಲೆಯಲ್ಲಿ ಹಾಗೂ ಇವರ ಈ ಒಂದು ಹೋಟೆಲ್ ಇನ್ನು ಮುಂದೆ ಒಂದು ಪರ್ಮನೆಂಟ್ ಲ್ಯಾಂಡ್ಮಾರ್ಕ್ ಆಗಿರಲಿ ಅಂತ ಹೇಳುವ ಹಾರೈಸುತ್ತಾ ಅವರಿಗೆ ಬೆಸ್ಟ್ ವಿಶಸ್, ಅವರ ಫ್ಯಾಮಿಲಿಗೆ ಬೆಸ್ಟ್ ವಿಶಸ್ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಗ್ರಾಹಕರಿಗೆ ಕಿಚನ್ ಕಾಣುವ ಇಟ್ಕೊಳ್ಳೋದು, ನಾವಿಲ್ಲಿ ಗ್ರಾಹಕರಿಗೆ ಕೂತ್ಕೊಂಡು ಕಿಚನ್ ಅನ್ನು ಕಾಣಬಹುದಾದ ಅವಕಾಶ ಇದೆ. ಇದು ಬಹಳ ಚಾಲೆಂಜ್ ಯಾವುದೇ ಹೋಟೆಲ್ಗಳಲ್ಲಿ. ಬಹುಶಃ ಸದಾನಂದ ಶೆಟ್ಟಿ ಅಂತ ಹೋಗ್ತಾರೆ, ದಶಕಗಳ ಅನುಭವಗೋಸ್ಕರ ಹೋಟೆಲ್ ಎಲ್ಲರೂ ರಾಜೇಶ್ ದಂಪತಿಗಳನ್ನು ಹಾರೈಸಲಿಕ್ಕೆ ಆಗಮಿಸಿದ್ವಿ. ದೀಪಾವಳಿ ಶುಭ ಸಂದರ್ಭ. ನಮಗೆಲ್ಲರಿಗೂ ಈ ಹಬ್ಬ ಒಳ್ಳೆಯದು ಮಾಡಲಿ, ನಾವೆಲ್ಲರೂ ಮಾಡಬೇಕು ಹಾರೈಸ್ತಿದ್ದೇವೆ. ಅದೇ ರೀತಿ ನಮ್ಮ ಒಪ್ಪಂದವನ್ನು ಸ್ವೀಕರಿಸ್ತೇವೆ. ಒಂದು ಸರಿ ನಮ್ಮ ಹೋಟೆಲ್ಗಳೆಲ್ಲ ಅವರು ನೋಡಿ ನಮ್ಮ ಒಂದು ಅಭಿಮಾನದ ಮಾತು, ನಮ್ಮ ಒಂದು ವಿಶಸ್ ನಮಗೆ ಬಹಳ ಸಂತೋಷ ಕಾಣ್ತಾರೆ. ದಯವಿಟ್ಟು ಅತಿಥಿಗಳು ಹೋಟೆಲ್ ವೀಕ್ಷಣೆ ಮಾಡಬೇಕು. ರಾಜೇಶ್
Namaste, I am Amita. I am very happy to announce the grand opening of our new restaurant, the Seafood Family Restaurant, which is situated at Balmatta Junction. The fish restaurant is all set to serve our valuable customers at affordable prices. The specialty of our restaurant is the fish thali at just ₹50 for all, and also we have South Indian, North Indian, Chinese and juice and chaats. I request all of you to come and taste the delicious food. Thank you.